ಸರಗೂರು ಸಮೀಪದ ಹಂಪಾಪುರ ಗ್ರಾಮ ಪಂಚಾಯಿತಿಯ ಕೋಹಳ್ಳ ಗ್ರಾಮದಲ್ಲಿ 2021-22ನೇ ಸಾಲಿನಲ್ಲಿ ನರೇಗಾದಡಿಯಲ್ಲಿ ನಡೆಸಲಾದ ಮೆಟ್ಲಿಂಗ್ ಕಾಮಗಾರಿ, ರಸ್ತೆ ಕಾಮಗಾರಿ ಕಳಪೆಯಿಂದ ಕೂಡಿದ್ದು ಸೂಕ್ತ ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೋಹಳ್ಳ ಗ್ರಾಮದ ದೇವಪ್ಪನ ಜಮೀನಿನಿಂದ ಶಿವಾಂಜನೇಯನ ಜಮೀನಿನವರೆಗೂ ಮೆಟ್ಟಿಂಗ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೆಲಸವನ್ನು 2021ರ ನವೆಂಬರ್ನಲ್ಲಿ ಶುರು ಮಾಡಲಾಗಿತ್ತು. ಆರಂಭದಿಂದಲೇ ಕಳಪೆ ಕಾಮಗಾರಿ ಮಾಡಲಾಗಿದೆ. ಇದಲ್ಲದೆ ನರೇಗಾದಡಿ ಕೆಲಸವನ್ನು ಜೆಸಿಬಿ ಯಂತ್ರದಿಂದ ಬಳಸಿಕೊಂಡು ಕೆಲಸ ಮಾಡಲಾಗಿದ್ದು ಸಮರ್ಪಕವಾಗಿ ಕೆಲಸ ಮಾಡಿಲ್ಲ. ಪಂಚಾಯತ್ ಸದಸ್ಯರು ತಮ್ಮ ಮನ ಬಂದಂತೆ ಕೆಲಸ ಮಾಡಿಸಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕಾಮಗಾರಿಗೆ ಪಂಚಾಯಿತಿಯಿಂದ 3 ಲಕ್ಷ ಅನುದಾನ ಮಂಜೂರಾಗಿದ್ದು ಮೆಟ್ಲಿಂಗ್ಗೆ ಬಳಸಿದ ಜಲ್ಲಿ ಮಣ್ಣನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಲಾಗಿದೆ. ರಸ್ತೆಯು ಹಳ್ಳದಿಣ್ಣೆಗಳಿಂದ ಕೂಡಿದ್ದು ನಿನ್ನೆ ಸುರಿದ ಭಾರೀ ಮಳೆಗೆ ಮಳೆ ನೀರು ರಸ್ತೆಯನ್ನು ಕೊಚ್ಚಿಕೊಂಡು ಹೋಗಿದೆ. ಅಲ್ಲದೆ ನೀರು ಹೋಗಲು ಮೋರಿ ಹಾಕಲಾಗಿದ್ದು ಕಳಪೆ ಗುಣಮಟ್ಟದ ಪೈಪ್ಗಳನ್ನು ಮೋರಿಗೆ ಅಳವಡಿಸಲಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಈ ಕಾಮಗಾರಿ ಕಳಪೆಯಿಂದ ಕೂಡಿದ್ದರೂ ಅಧಿಕಾರಿಗಳು ಕಾಮಗಾರಿಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ಮಾಡದೆ ಬಿಲ್ ಮಾಡಿದ್ದಾರೆ. ಕಳಪೆ ಕಾಮಗಾರಿ ಮಾಡಲಾದ 3 ಪಂಚಾಯತ್ ಸದಸ್ಯರೊಂದಿಗೆ ಶಾಮೀಲಾಗಿದ್ದಾರೆ. ಹೀಗಾಗಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಸೂಕ್ತ ಕ್ರಮ ವಹಿಸಬೇಕು. ಇಲ್ಲವಾದಲ್ಲಿ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ವರದಿ ಚಂದ್ರಹಾದನೂರು. ಶ್ರೀಕೋಟೆ ತಾಲೂಕು ಹಂಪಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೇರಿದಂಥ ದಿಗ್ಗನಹಳ್ಳಿ ಕೊಳ್ಳುಂಡಿ ಗ್ರಾಮದಲ್ಲಿ ಕಳಪೆ ಕಾಮಗಾರಿಕೆ ನಡೆದೈತೆ. ಅಧಿಕಾರಿಗಳು ಸೂಕ್ತವಾದ ಕ್ರಮ ತಗೊಳ್ಳಿ. ಇದು ಡಕ್ಕು ಅಂತ ಮಾಡೋರೆ, ಇಲ್ಲಿರೋ ಮೆಟೀರಿಯಲ್ನ ಯೂಸ್ ಮಾಡಿ ಇಲ್ಲೇ ಹಾಕೋರೆ. ದಯವಿಟ್ಟು ಇದಕ್ಕೆ ತಕ್ಕಂತೆ ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಮೆಟ್ಲಿಂಗು ರಸ್ತೆ ಐತೆ. ಮೆಟ್ಲಿಂಗು ಇನ್ನೊಂದು 2 ದಿನ 3 ದಿನ ಮಳೆ ಹೋಯ್ತದ್ರು ಅದು ಕೊಚ್ಕೋಯ್ತದೆ. ಸರಿಯಾಗಿರೋಂಥ ಮಣ್ಣು ಹಾಕಿಲ್ಲ ಮತ್ತು ಜಲ್ಲಿ ಹಾಕಿಲ್ಲ. ಇದನ್ನ ಸೂಕ್ತವಾದ ಕ್ರಮ ತಗೊಳ್ಳಿ.